ವಿಟ್ಲಾದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಒಡಿಯೂರು ಶ್ರೀಗಳ ಜನ್ಮದಿನೋತ್ಸವ ಸಮಿತಿ ವತಿಯಿಂದ ಶ್ರೀಗಳ ಜನ್ಮದಿನೋತ್ಸವ ಗ್ರಾಮೋತ್ಸವ ಪ್ರಯುಕ್ತ ಸಂಸ್ಥಾನದ ಕೃಷಿ ಭೂಮಿಯಲ್ಲಿ ಕೆಸರುಡುಂಜಿ ದಿನ ಹಾಗೂ ಕೆಸರುಗದ್ದೆ ಆಟೋಟ ಸ್ಪರ್ಧೆಗಳು ನಡೆಯಿತು. ಮಡಿಕೆ ಒಡೆಯುವ ಸ್ಪರ್ಧೆ, ಕೆಸರುಗದ್ದೆ ಓಟ, ಒಂಟಿಕಾಲಿನ ಓಟ, ತಪ್ಪಂಗಾಯಿ, ಗೋಪುರ ರಚನೆ, 3 ಕಾಲಿನ ಓಟ, ಥ್ರೋಬಾಲ್, ಶಟಲ್ ಬ್ಯಾಡ್ಮಿಂಟನ್, ಹಗ್ಗ ಜಗ್ಗಾಟ, ವಾಲಿಬಾಲ್ ಮೊದಲಾದ ಸ್ಪರ್ಧೆಗಳು ನಡೆಯಿತು. ಕೆಸರುಗದ್ದೆಯಲ್ಲಿ ವಿದ್ಯಾರ್ಥಿಗಳಿಂದ ಜಾನಪದ ನೃತ್ಯಗಳು ಪ್ರದರ್ಶನಗೊಂಡವು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಆಶೀರ್ವಚನೆ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರು, ಮಣ್ಣಿನಲ್ಲಿ ಔಷಧೀಯ ಗುಣಗಳಿವೆ. ಮಣ್ಣಿನಿಂದ ಆರೋಗ್ಯದ ಸಂರಕ್ಷಣೆ ವೃದ್ಧಿಯಾಗುತ್ತದೆ. ಆಧುನಿಕ ಸಂಸ್ಕೃತಿಗಳಿಗೆ ಜನರು ಮಾರು ಹೋಗಿ ತುಳು ಸಂಸ್ಕೃತಿಯನ್ನ ಮರೆಯುತ್ತಿದ್ದಾರೆ. ಮಣ್ಣಿನ ಗುಣವನ್ನ ತಮ್ಮ ಮಕ್ಕಳಿಗೆ ತಿಳಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ವಿಸ್ತರಿಸುವ ಕೆಲಸಗಳು ನಡೆಯಬೇಕು. ತುಳುನಾಡಿನ ಸಂಸ್ಕೃತಿಯನ್ನ ಉಳಿಸುವ ಕಾರ್ಯ ನಡೆಯಬೇಕು ಎಂದು ಹೇಳಿದರು. ಅಗತ್ಯತೆ ಉಂಟು. ನಮ್ಮ ಕೃಷಿಲ್ನ ಮರತ, ನಮ್ಮ ಋಷಿಲ್ನ ನಮ್ಮ ಮರತ ಓಳು ರಡ್ಡಲ ಮಾಜೊಂದು ಬತ್ತಂಡ ಅಲ್ಪ ರಾಷ್ಟ್ರಗ ಅಪಾಯ ಉಂಟು ಒಂದೇ ಲೆಕ್ಕ ಅಂಡ ಇತ್ತೆ ಒಂತೆ ಐಕೊಂತೆ ವೇಗ ತಿಕ್ಕೊಂಡುಂಡು. ಮುರಣಿ ಕರಿನಂಚಿನ ವಿಶ್ವ ಯೋಗ ದಿನಾಚರಣೆ ನಮ್ಮ ತುಯ್ಯ ಯೋಗದ ಮೂಲಕವಾದ ಸಮಾಜನೂ ದೇಶನೂ ಬಲಿಷ್ಠ ಮಲ್ಪುಣಂಜಿ ಕಾರ್ಯಲ ಈ ಮೂಲಕ ಸಂಪನ್ನತೆ ಆಗ್ತದೆ. ನಮ್ಮ ನೆನಪು ಮಾಡ್ಕೊಳ್ಳಿ, ಒಂಜು ಮೈಟ್ ಸಡಿಲಾಂಡ ಒಂಜು ಮೈಟ್ ಕಟ್ಟೊಂದು ಬರ್ಪನ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಆಗೊಂದುಂಟು. ನಮ್ಮ ರಾಷ್ಟ್ರದ ಬಗೆಟ್ಟು ಹೊರ ಚಿಂತನೆ ಮಂತಂದ ನಂಗೆ ತೋಜನೆ ನಮ್ಮ ಮಣ್ಣದ ಗುಣ ಐ ಕೊಂಡದು ಒಂಜಿ ದೇಶದ ವಿಶೇಷತೆ ಅವು ಏತು ಅಗೆಲ ಉಂಡು ಒಂದು ಅತ್ತಿಗೆ, ಅವು ಏತು ಮಲ್ಲೆ ಉಂಡು ಒಂದು ಲತ್ತಿಗೆ, ಅಲ್ಪ ಏತು ಜನಸಂಖ್ಯೆ ಉಂಡು ಒಂದು ಲತ್ತಿಗೆ. ಸಾಧ್ವಿ ಮಾತಾನಂದಮಯಿ ಜನ್ಮದಿನೋತ್ಸವದ ಸಮಿತಿ ಅಧ್ಯಕ್ಷ ಲೋಕನಾಥ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಸದಾಶಿವ ಅಳಿಕೆ, ಗ್ರಾಮಾಭಿವೃದ್ಧಿ ಯೋಜನಾ ಪ್ರಧಾನ ಸಂಚಾಲಕ ಟಿ ತಾರನಾಥ್ ಕೊಟ್ಟಾರಿ, ಕೋಶಾಧಿಕಾರಿ ಚಂದ್ರಶೇಖರ್ ಬಿಕೆ, ಗ್ರಾಮೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷ ಎಚ್ಕೆ ಪುರುಷೋತ್ತಮ್, ಮಾಜಿ ಕೋಶಾಧಿಕಾರಿ ಜಯಂತ್ ಕೋಟ್ಯಾನ್, ನಿಕಟಪೂರ್ವ ಸಂಚಾಲಕ ಅಶೋಕ್ ಕುಮಾರ್ ರೈ ಬಿಜಯ್, ಒಡಿಯೂರು ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ಸರ್ವಾಣಿ ಪಿ ಶೆಟ್ಟಿ, ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ರೈ, ಕ್ರೀಡಾ ಸಮಿತಿ ಸಂಚಾಲಕ ಸದಾಶಿವ ಶೆಟ್ಟಿ, ಬನಾರಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷ ಲಿಂಗಪ್ಪ ಗೌಡ ಪನೆಯಟ್ಕ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.